ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಏನು ಚಲರ್ಪೂರೆಲ್ಲ. ಇವತ್ತು ಎಂತ ಗೊತ್ತುಂಟ ಫ್ರೆಂಡ್ಸ್, ನಾನು ನಮ್ಮ ಮನೆಯಲ್ಲಿ ಈ ವರ್ಷದಿಂದ ಲಾಸ್ಟಿನ ಹಲಸಿನ ಹಣ್ಣಿನ ಅದರಿಂದ ನಾನೊಂದು ಅಪ್ಪವನ್ನು ಮಾಡಿದೆ. ಹಲಸಿನ ಹಣ್ಣಿನ ಅಪ್ಪ ತುಂಬ ರುಚಿಯಾಗಿರ್ತದೆ ಇದು. ಹಾಗೆ ತುಂಬ ಸುಲಭ ಉಂಟು, ತುಂಬ ಬೇಗನೆ ಮಾಡ್ಬೋದು ಇದನ್ನು. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಹಾಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೇ ಮೊದಲಿನ ಬಾರಿ ನಾನು ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ವಿಡಿಯೋನ ಶೇರ್ ಮಾಡಿ. ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡುವ. ಯಾವ ರೀತಿಯಾಗಿ ಹಲಸಿನ ಹಣ್ಣಿನಿಂದ ನಾನು ರುಚಿಯಾದಂತಹ ಅಪ್ಪವನ್ನು ಮಾಡಿದೆ ಅಂತ. ನಾನಿಲ್ಲಿ ಮೊದಲಿಂದಾಗಿ ಅಪ್ಪ ಮಾಡಲಿಕ್ಕೆ ಅರ್ಧ ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ, ಮತ್ತು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ, ಮತ್ತು ಸ್ವಲ್ಪ ಕರಿಮೆಣಸು, ಮತ್ತು ಸ್ವಲ್ಪ ಏಲಕ್ಕಿ ತಗೊಂಡಿದ್ದೇನೆ. ಇಷ್ಟು ಹಲಸಿನ ಸೊಳ್ಳೆಗಳನ್ನು ಚೆಂದ ಕ್ಲೀನ್ ಮಾಡಿ ತೆಗೆದಿಟ್ಟುಕೊಂಡಿದ್ದೇನೆ. ಮತ್ತು 2 ಗ್ಲಾಸಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಚೆಂದ ನೆನೆಸಿ ಇದು ತೊಳೆದಿಟ್ಟದ್ದು. ಈಗ ಎಲ್ಲವನ್ನು ಗ್ರೈಂಡ್ ಮಾಡಿಕೊಳ್ಳುವ ನಾವು. ಎಲ್ಲವನ್ನು ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ನಾನು ಹಿಟ್ಟು ಮಾಡಲಿಕ್ಕೆ. ನೋಡಿ, ಈಗ ನಮ್ಮದು ಹಿಟ್ಟು ಚೆಂದ ರೆಡಿ ಆಯಿತು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಿದು ಹಿಟ್ಟು. ಇದಕ್ಕೆ ತೆಂಗಿನ ತುರಿಯನ್ನು ಭಾಗ ಮಾಡಿ ತುಪ್ಪದಲ್ಲಿ ಕಾಯಿಸಿ ಹಾಗೆ ಸಹ ಮಾಡ್ಬೋದು. ನಾನು ಈ ರೀತಿಯಾಗಿ ಮಾಡಿದ್ದು. ಈಗ ನಾನಿಲ್ಲಿ ನಾನ್ ಸ್ಟಿಕ್ ಕಾವಲಿಯಲ್ಲಿ ಮಾಡಿದ್ದು. ನನ್ನಲ್ಲಿ ಅಪ್ಪದ ಕಾವಲಿದು ನಾನ್ ಸ್ಟಿಕ್ ಅದಿರೋದು, ಗ್ಯಾಸಲ್ಲಿ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಫುಲ್ ಎಣ್ಣೆಯನ್ನು ಹಾಕಿಕೊಳ್ಳುವ. ಯಾವ ಎಣ್ಣೆಯನ್ನು ಸಹ ಹಾಕಿಕೊಳ್ಬೋದು ನಾವು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಎಣ್ಣೆ ಚೆಂದ ಬಿಸಿ ಆದಮೇಲೆ ಇದಕ್ಕೆ ನಾವು ಹಿಟ್ಟನ್ನು ಹಾಕಿಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಈಗ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿಕೊಳ್ಬೇಕು. ನನಗೆ ಹೇಳಲಿಕ್ಕೆ ಬಿಟ್ಟಾಯಿತು. ಈಗ ಎಲ್ಲ ಗುಂಡಿಗೆ ಸಹ ಈ ರೀತಿಯಾಗಿ ಹಾಕಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಮಾಡೋದ್ರಿಂದ ಇದು ತುಂಬಾ ರುಚಿಯಾಗಿರ್ತದೆ ಫ್ರೆಂಡ್ಸ್. ನಾವು ಎಣ್ಣೆ ಹಚ್ಚಿ ಮಾಡೋದಕ್ಕಿಂತ ಈ ರೀತಿಯಾಗಿ ನಾವು ಉಣ್ಣಿ ಅಪ್ಪ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಇದನ್ನು ಹಲಸಿನ ಹಣ್ಣಿನ ಅಪ್ಪವನ್ನು ಮಾಡೋದ್ರಿಂದ ಇದು ತುಂಬಾ ಟೇಸ್ಟ್ ಆಗಿರ್ತದೆ. ಇದು ತುಂಬ ಫ್ರೈ ಎಲ್ಲ ಆಗ್ತದಲ್ಲ ಎಣ್ಣೆಯಲ್ಲಿ, ಹಾಗಾಗಿ ತುಂಬಾ ಟೇಸ್ಟಿಯಾಗಿರ್ತದೆ. ಮತ್ತೆಂತಂದರೆ ಇದರ ಪರಿಮಳ, ಹಲಸಿನ ಹಣ್ಣಿನ ಪರಿಮಳ ತುಂಬಾ ಸೂಪರ್. ಹಲಸಿನ ಹಣ್ಣಿನಿಂದ ನಾವು ಯಾವುದೇ ಸ್ವೀಟ್ ಮಾಡಿದರೂ ಅದರ ಪರಿಮಳವೇ ನಮಗೆ ಇಷ್ಟ ಆಗ್ತದಲ್ವ. ನೋಡಿ, ಈಗ ಇದು ಚೆಂದ ಕಾದಿದೆ. ನೋಡಿ, ಬೇಗ ಆಗ್ತದೆ, ಇದು ತುಂಬ ಬೇಗ ಆಗ್ತದೆ. ನೋಡಿ, ಒಂದು ಸೈಡ್ ಫುಲ್ ಆಯಿತು. ಈಗ ಮತ್ತೊಂದು ಸೈಡ್ ನಾನು ಮಗುಚಿ ಹಾಕಿಕೊಳ್ತಾ ಇದ್ದೇನೆ ಇದನ್ನು. ನೋಡಿ, ಇದು 2 ಗ್ಲಾಸಲ್ಲಿ ತುಂಬ ಆಗ್ತದೆ ನಮಗೆ. ಅಂದರೆ ಚಿಕ್ಕದಲ್ವಾ ಅಪ್ಪದ ಗುಂಡಿ ಎಲ್ಲ. ನೋಡಿ, ಈ ರೀತಿಯಾಗಿ ಇದು ರೆಡಿ ಆಯಿತು. ನೋಡಿ, ಈಗೆಲ್ಲವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಈಗ 2ನೇ ಸಲದ ಹಾಕಿಕೊಂಡೆ. ನೋಡಿ, ಇಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ. ಹೆಚ್ಚು ಎಣ್ಣೆ ಸಹ ಇದು ಎಳೆದುಕೊಳ್ಳೋದಿಲ್ಲ. ನೋಡಿ, ಈಗ ಇದು ರೆಡಿ ಆಯಿತು. ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಮಗೆ ಹಲಸಿನ ಹಣ್ಣಿನ ಅಪ್ಪವನ್ನು ಮಾಡ್ಬೋದು. ಮತ್ತು ಇದಕ್ಕೆ ನಾವು ಏಲಕ್ಕಿ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಹಲಸಿನ ಹಣ್ಣಿನ ಪರಿಮಳ ಒಂದು ಕಡೆ, ಏಲಕ್ಕಿಯ ಫ್ಲೇವರ್ ಒಂದು ಕಡೆ, ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.